ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಸಾಧಾರಣ ಕಾಲದ 14ನೆಯ ಭಾನುವಾರ. ಈ ದಿವ್ಯ ಬಲಿ ಪೂಜೆಯನ್ನು ಕೋವಿಡ್-19 ಕಾರಣ ಧರ್ಮಕೇಂದ್ರಕ್ಕೆ ಹೋಗಲಾಗದ ಸರ್ವ ಜನರಿಗಾಗಿ ನಾನು ಅರ್ಪಿಸುತ್ತೇನೆ. ವಿಶೇಷವಾಗಿ ಅನಾರೋಗ್ಯದಲ್ಲಿರುವವರಿಗೆ ಸೌಖ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ ಮತ್ತು ದೇಶ ವಿದೇಶಗಳಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿ ಭಕ್ತಾದಿಗಳು ಈ ದಿವ್ಯ ಬಲಿ ಪೂಜೆಯ ಸದುಪಯೋಗವನ್ನು ಪಡೆಯಲೆಂದು ನಾನು ಈ ಬಲಿ ಪೂಜೆಯನ್ನು ಅರ್ಪಿಸುತ್ತೇನೆ. ವಿಶೇಷವಾಗಿ ವಿಶ್ವದಲ್ಲಿ ತಾಂಡವವಾಡುತ್ತಿರುವ ಮಹಾಮಾರಿ ಕೋವಿಡ್-19 ಶೀಘ್ರವೇ ನಿಷ್ಕ್ರಿಯವಾಗಲಿ, ಇದಕ್ಕೆ ಲಸಿಕೆ ಕಂಡುಹಿಡಿಯುವಂತಾಗಲಿ ಹಾಗೂ ನಮ್ಮ ಕುಟುಂಬಗಳು ಪವಿತ್ರ ಆತ್ಮಭರಿತರಾಗಿ ಯೇಸುವಿನ ಪರಿಶುದ್ಧ ರಕ್ತದ ಸಂರಕ್ಷಣೆ ನಮ್ಮ ಕುಟುಂಬಗಳಿಗೆ ಸಿಗಲೆಂದು ನಾವು ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ದೇವರ ಮುಂದೆ ನಿಲ್ಲಲು ನಾವು ಯಾರು ಯೋಗ್ಯರಲ್ಲ. ನಮ್ಮಲ್ಲಿರುವ ಬಲಹೀನತೆಗಳು, ಪಾಪಗಳು, ಸಂಶಯಗಳು ದೇವರ ಕೃಪೆ ನಮ್ಮ ಮೇಲೆ ಹರಿದು ಬರದಂತೆ ತಡೆಯುತ್ತೆ. ಪಶ್ಚಾತ್ತಾಪ ಹೃದಯದಿಂದ ದೇವರ ಮುಂದೆ ನಿಂತಾಗ ದೇವರು ನಮ್ಮನ್ನು ಮನ್ನಿಸುತ್ತಾರೆ ಮಾತ್ರವಲ್ಲ, ತನ್ನ ಅನುಗ್ರಹದಿಂದ ನಮ್ಮೆಲ್ಲರನ್ನು ತುಂಬುತ್ತಾರೆ. ಆತ್ಮೀಯರೇ, ನಮ್ಮ ಪಾಪಗಳನ್ನು ಪಶ್ಚಾತ್ತಾಪ ಹೃದಯದಿಂದ ಒಪ್ಪಿಕೊಳ್ಳುತ್ತಾ ದೇವರ ಆಶೀರ್ವಾದವನ್ನು ನಾವು ಪಡೆಯೋಣ. ಈ ಪರಮ ರಹಸ್ಯವನ್ನು ಆಚರಿಸಲು ನಮ್ಮನ್ನೇ ನಾವು ಸಿದ್ಧಪಡಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೋ, ನುಡಿಯಿಂದಲೋ, ನಡತೆಯಿಂದಲೋ, ಕರ್ತವ್ಯ ಲೋಪದಿಂದಲೋ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Oh
ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರಿಗೆ ದೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ, ದಾರಿ ತಪ್ಪಿ ನಿಮ್ಮಿಂದ ಅಗಲಿ ಹೋದವರು ಸನ್ಮಾರ್ಗಕ್ಕೆ ಹಿಂತಿರುಗುವಂತೆ ನಿಮ್ಮ ಸತ್ಯದ ಬೆಳಕನ್ನು ಅವರಿಗೆ ತೋರಿಸುತ್ತೀರಿ. ತಾವು ನಿವೇದಿಸುವ ವಿಶ್ವಾಸದ ನಿಮಿತ್ತ ಕ್ರೈಸ್ತರೆನಿಸಿಕೊಂಡವರು ಕ್ರಿಸ್ತರ ನಾಮಕ್ಕೆ ವಿರುದ್ಧವಾದುದೆಲ್ಲವನ್ನು ತ್ಯಜಿಸಿ ಆ ನಾಮಕ್ಕೆ ಗೌರವ ತರುವುದೆಲ್ಲವುಗಳ ಬಗ್ಗೆ ಶ್ರಮಿಸುವಂತೆ ನಿಮ್ಮ ಕೃಪಾವರವನ್ನು ದಯಪಾಲಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರವಾದಿ ಜಕರ್ಯನ ಗ್ರಂಥದಿಂದ ವಾಚನ. ಸಂತೋಷಿಸಿರಿ, ಆನಂದಿಸಿರಿ, ಸಿಯೋನಿನ ನಿವಾಸಿಗಳೇ. ಹರ್ಷೋದ್ಗಾರ ಮಾಡಿರಿ, ಜೆರುಸಲೇಮಿನ ಜನಗಳೇ. ಇಗೋ ಬರುತ್ತಿಹನು ನಿಮ್ಮ ಅರಸನು, ನ್ಯಾಯವಂತನು, ಜಯಶೀಲನು, ಆತನು ವಿನಮ್ರನು. ಹೇಸರಗತ್ತೆಯನ್ನೇರಿ ಸಾಗಿ ಬರುತ್ತಿಹನು. ಕಿತ್ತು ಹಾಕುವೆನು ಎಫ್ರೈಮನ ರಥಬಲವನ್ನು, ನಿಶ್ಶೇಷ ಮಾಡುವೆನು ಜೆರುಸಲೇಮಿನ ಅಶ್ವಬಲವನ್ನು. ಮುರಿಯಲಾಗುವುದು ಯುದ್ಧದ ಬಿಲ್ಲುಗಳನ್ನು. ಘೋಷಿಸುವೆನು ಶಾಂತಿಯನ್ನು ರಾಷ್ಟ್ರಗಳಿಗೆ. ಆತನ ರಾಜ್ಯಭಾರ ಸಮುದ್ರದಿಂದ ಸಮುದ್ರದವರೆಗೆ, ಯೂಫ್ರೆಟಿಸ್ ನದಿಯಿಂದ ಭುವಿಯ ಕಟ್ಟ ಕಡೆಯವರೆಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವಾ ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ದೇವಾ ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ದೇವಾ ನನ್ನೊಡೆಯ ಮಾಡುವೆ ನಿನ್ನ ಗುಣಗಾನ. ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಹೊಗಳುವೆನು ನಾ ದಿನ ದಿನವೂ ನಿನ್ನನ್ನು. ಭಜಿಸುವೆನು ಎಂದೆಂದಿಗೂ ನಿನ್ನ ಹೆಸರನ್ನು. ದೇವಾ
ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಪ್ರಭು ನಿನ್ನನ್ನು ಸ್ತುತಿಪುದು ಸೃಷ್ಟಿಯೆಲ್ಲವೂ, ಕೊಂಡಾಡುವುದು ನಿನ್ನನ್ನು ಭಕ್ತ ಸಮೂಹವು. ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು, ವರ್ಣಿಸುವವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು. ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಶಾಶ್ವತವಾದದು ನಿನ್ನ ರಾಜ್ಯವು, ಇರುವುದೆಂದಿಗೂ ನಿನ್ನ ಆಳ್ವಿಕೆಯು. ನುಡಿಯಲಿ ಪ್ರಭು ಸದಾ ಪ್ರಾಮಾಣಿಕನು, ನಡೆಯಲಿ ಆತನ ಸದಾ ಪ್ರೀತಿಮಯನು. ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮವು ನೆಲೆಸಿದ್ದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂಥವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನೀಯುವನು. ಆದ್ದರಿಂದ ಸಹೋದರರೇ, ನಾವು ಶರೀರ ಸ್ವಭಾವದ ಹಂಗಿನಲ್ಲಿಲ್ಲ, ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಹಂಗಿನಲ್ಲೂ ಇಲ್ಲ. ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿ ಸಾಯುವಿರಿ. ಪವಿತ್ರಾತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ಜೀವಿಸುವಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೇಲೂಯಾ, 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 ಪಿತನೇ, ಭೂಪರಗಳ ಒಡೆಯನೇ, ಈ ವಿಷಯಗಳನ್ನು ಮಕ್ಕಳಂತವರಿಗೆ ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹಲ್ಲೇಲೂಯಾ, 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 ಪ್ರಭು ನಿಮ್ಮೊಡನೆ ಇರಲಿ.
ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು, ಪಿತನೇ, ಭೂಸ್ವರ್ಗದ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರು ಅರಿಯರು. ಪಿತನು ಯಾರು ಎಂಬುದನ್ನು ಪುತ್ರನು ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶ ನಮಗೆ ಭರವಸೆಯನ್ನು ಕೊಡುವ ಶುಭ ಸಂದೇಶ. ಈ ಕೋವಿಡ್-19 ಒಂದು ಭಯದ ವಾತಾವರಣದಲ್ಲಿ ಜೀವಿಸುತ್ತಾ ಇರುವ ಈ ಸಂದರ್ಭದಲ್ಲಿ ಯೇಸು ನಮಗೆ ಕೊಡುವ ಒಂದು ಸಂದೇಶ, ಆ ಮಾತುಗಳು ನಮ್ಮಲ್ಲಿ ಧೈರ್ಯವನ್ನು ಹುಟ್ಟಿಸುತ್ತವೆ. ಈ ಶುಭ ಸಂದೇಶದ 2ನೇ ಭಾಗದಿಂದ ನಾವು ಆರಂಭ ಮಾಡುವುದಾದರೆ, ಯೇಸು ಹೀಗೆ ನುಡಿಯುತ್ತಾರೆ: ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನೋಡಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಇವತ್ತು ಸೋತು ಹೋಗಿದ್ದೀವಿ. ಈ ಲಾಕ್ಡೌನು, ಈ ಕೋವಿಡ್-19 ಪ್ರಯಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ, ದವಾಖಾನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಬೇಕಾದ ಹಾಗೆ ನಮ್ಮ ನೆಂಟರಿಷ್ಟರನ್ನು ನೋಡಲು ಆಗ್ತಾ ಇಲ್ಲ. ಒಂದು ಬಂಧನದ ಅನುಭವ ನಮ್ಮೆಲ್ಲರಿಗೂ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ವಾಕ್ಯಗಳು ಇವತ್ತು ನಮಗೆ ಸಾಂತ್ವನವಾಗಿವೆ, ಭರವಸೆಯಾಗಿವೆ, ಮಾತ್ರವಲ್ಲ ಸೌಖ್ಯವನ್ನು ಕೂಡ ತರುತ್ತವೆ. ಏನಂತಾರೆ ಯೇಸು ಸ್ವಾಮಿ? ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ. ಅಂದರೆ ಇನ್ನೊಂದು ಅರ್ಥದಲ್ಲಿ ಜೀವನದಲ್ಲಿ ನೊಂದು ಬೆಂದು ಸೋತು ಬಸವಳಿದು ಹೋದ ಜನರೇ. ಲೋಕ ಏನ್ ಹೇಳುತ್ತೆ? ನಿಮ್ಮ ಹತ್ರ ದುಡ್ಡಿದ್ರೆ ನನ್ನ ಹತ್ರ ಬಾ, ದುಡ್ಡಿದ್ರೆ ಮರ್ಯಾದೆ ಅಂತಾರೆ ಸಮಾಜದಲ್ಲಿ, ದುಡ್ಡಿದ್ದವನೇ ದೊಡ್ಡಪ್ಪ ಅಂತಾರೆ. ಆದ್ರೆ ಇಲ್ಲಿ ಯೇಸು ಏನ್ ಹೇಳ್ತಾರೆ? ನೀವು ದುಡಿದು ಭಾರ ಹೊತ್ತು, ಭಾರ ಯಾವ ಭಾರ? ಕುಟುಂಬದ ಭಾರ, ರೋಗದ ಭಾರ, ದುಃಖದ ಭಾರ, ಎಲ್ಲಾ ಭಾರಗಳು ನಮ್ಮಲ್ಲಿವೆ. ಆ ನಿರಾಶೆಯ ಭಾರ, ನಿದ್ರಾಹೀನ ಸ್ಥಿತಿಯ ಭಾರ, ಬಳಲಿ ಏನಾಗಿದ್ದೀವಿ ನಾವು? ಬೆಂಡಾಗಿದ್ದೀವಿ, ಸೋತು ಹೋಗಿದ್ದೀವಿ. ನೋಡಿ, ಅಂತವರಿಗೆ ಯೇಸು ಕರೆಯುತ್ತಾರೆ. ಅಂದ್ರೆ ಸರ್ವ ಜನರೇ ನನ್ನ ಬಳಿಗೆ ಬಂದಿರಿ. ಇವತ್ತು ವಿಶ್ವದ ಎಲ್ಲಾ ಜನರು ಈ ಒಂದು ಅನುಭವ ಅವರಿಗೆ ಆಗ್ತಾ ಇದೆ. ಅವರು ಯೇಸು ಕರೀತಾ ಇದ್ದಾರೆ. ಅದಕ್ಕೆ ನಾವು ಆಡ್ತೀವಲ್ಲ, ಯೇಸು ಕರೆಯುತ್ತಾರೆ, ಯೇಸು ಕರೆಯುತ್ತಾರೆ. ಹೌದು, ಯೇಸು ಕರೀತಾರೆ. ಯಾರಿಗೆ ಕರೀತಾರೆ? ಅವರು ಸೋತು ಹೋದ, ಜೀವನದಲ್ಲಿ ನೊಂದು ಹೋದ, ಬೆಂದು ಹೋದ ಜನರನ್ನು ಕರೆಯುತ್ತಾರೆ. ನೋಡಿ, ಅಂತ ಹೃದಯ, ಕರುಣಾಭರಿತ ಹೃದಯ ಯೇಸುವಿನದು. ಅದಕ್ಕಾಗಿ ಯೇಸು ಹೇಳಿದ ಈ ಮಾತು ಪ್ರತಿಯೊಂದು ನಾವು ಜ್ಞಾನಕೂಟಗಳಲ್ಲೂ ಅಥವಾ ಬೋಧನೆಯಲ್ಲೂ ಆಲಿಸ್ತೀವಿ. ಅಂದ್ರೆ ಇದು ಕಪಟತನದ ಮಾತಲ್ಲ, ಇದೊಂದು ಸತ್ಯವಾದ ಮಾತು. ಯೇಸು ಬಳಿಗೆ ಬಂದರೆ
ನಮ್ಮ ದುಃಖ, ನಮ್ಮ ದುಗುಡ, ನಮ್ಮ ನೋವು ಎಲ್ಲ ದೂರವಾಗುವುದು. ಏಕೆಂದ್ರೆ ಆ ಶಕ್ತಿ ಯೇಸುವಿಗೆ ಇದೆ. ಏಕೆಂದ್ರೆ ಅವರು ದೇವ ಪುತ್ರರಾಗಿದ್ದಾರೆ, ನಮ್ಮ ರಕ್ಷಕರಾಗಿದ್ದಾರೆ. ಆತನ ಕಾರ್ಯವೇ ರಕ್ಷಿಸುವ ಕಾರ್ಯ, ಶಿಕ್ಷಿಸುವ ಕಾರ್ಯವಲ್ಲ. ಅದಕ್ಕಾಗಿ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ಈ ಮಾತಿಗೆ ಕಿವಿಗೊಡೋಣ. ಈ ಒಂದು ಭಯದ ವಾತಾವರಣದಲ್ಲಿ, ಮಹಾಮಾರಿಯ ಸೋಂಕಿನ ವಾತಾವರಣದಲ್ಲಿ ನಾವಿರುವಾಗ, ಅದರ ಜೀವನದಲ್ಲಿ ಕಷ್ಟದ ಸಂಕಷ್ಟದ ಸಮಯದಲ್ಲಿ ನಾವಿರುವಾಗ ಯೇಸು ನಮಗೆ ನಿಜವಾಗಿಯೂ ಸ್ಪರ್ಶಿಸುತ್ತಾರೆ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನೋಡಿ, ಇವತ್ತು ಕರೀತಾರೆ ಯೇಸು, ನನ್ನ ಬಳಿಗೆ ಬನ್ನಿರಿ. ಇವತ್ತು ಎಷ್ಟೋ ಮಂದಿ ದೇವರಿಂದ ದೂರ ಇದ್ದವರು ಈ ಕಷ್ಟ ಕಾಲದಲ್ಲಿ ದೇವರ ಬಳಿಗೆ ಬರ್ತಾ ಇದ್ದಾರೆ. ನಾವು ದೇವರ ಬಳಿಗೆ ಬರಬೇಕು. ದೇವರ ಬಳಿಯಲ್ಲಿ ಬಂದಾಗ ಏನಾಗುತ್ತೆ ಅದನ್ನೇ ನಾವು ಮೊದಲನೇ ವಾಚನದಲ್ಲಿ ನಾವು ಆಲಿಸಿದೆವು. ಏನಾಗುತ್ತೆ ದೇವರ ಬಳಿ ಬಂದಾಗ? ಸಂತೋಷಿಸಿರಿ, ಆನಂದಿಸಿರಿ ಸಿಯೋನಿನ ನಿವಾಸಿಗಳೇ, ಹರ್ಷೋದ್ಗಾರ ಮಾಡಿರಿ ಜೆರುಸಲೇಮಿನ ಜನಗಳೇ. ಇಗೋ ಬರುತ್ತಿಹನು ನಿಮ್ಮ ಅರಸನು, ನ್ಯಾಯವಂತನು, ಜಯಶೀಲನು, ಆತನು ವಿನಮ್ರನು, ಹೇಸರ ಗದ್ದೆಯನ್ನೇರಿ ಸಾಗಿ ಬರುತ್ತಿಹನು. ಕಿತ್ತು ಹಾಕುವೆನು ಎಫ್ರಾಯಿಮಿನ ರಥಬಲವನು, ನಿಶೇಷ ಮಾಡುವೆನು ಜೆರುಸಲೇಮಿನ ಅಶ್ವಬಲವನು. ಮುರಿಯಲಾಗುವುದು ಯುದ್ಧದ ಬಿಲ್ಲುಗಳನ್ನು, ಘೋಷಿಸುವೆನು ಶಾಂತಿಯನ್ನು ರಾಷ್ಟ್ರಗಳಿಗೆ. ಆತನ ರಾಜ್ಯಭಾರ ಸಮುದ್ರದಿಂದ ಸಮುದ್ರದವರೆಗೆ, ಯುಪ್ರೆಟಿಸ್ ನದಿಯಿಂದ ಭುವಿಯ ಕಟ್ಟ ಕಡೆಯವರೆಗೆ. ರಾಜ್ಯಭಾರ, ಅಧಿಕಾರ, ಮಹಿಮೆ ಆತನದಾಗತ್ತೆ ಅಂದರೆ ಜೆಕೇಯ ಪ್ರವಾದಿಯ ಗ್ರಂಥದಲ್ಲಿ ಅಂದೇ ಪ್ರವಾದನೆಯಾಗಿದೆ. ಯಾರ ಕುರಿತು? ಯೇಸುವಿನ ಕುರಿತು. ಆ ರಾಜ, ಶಾಂತಿಯ ಅರಸ. ಆತ ಹೇಳ್ತಾ ಇದ್ದಾನೆ, ಅದ್ಭುತ, ಶಾಲಿ, ಮಂತ್ರಿ, ಶ್ರೇಷ್ಠ. ಯೆಶಾಯ ಪ್ರವಾದಿ ಹೇಳಿದ ಹಾಗೆ ಅಂತ ರಾಜನು, ಅಂತ ಘನವಂತನು, ಅಂತ ದೇವನು, ಮಹಿಮಾ ಕೃಪೆಯುಳ್ಳ ದೇವನು ಅವರಾಗಿದ್ದಾರೆ. ಅವರು ನಮಗೆ ಕೊಡುವ ಕರೆ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ. ಇವತ್ತು ಆತ್ಮೀಯರೇ, ನಾವು ಹೆದರಿ ಮುದುಡಿ ಗುಡುಗಿ ನಡುಗಿ ಎಲ್ಲೆಲ್ಲ ಓಡೋಗುವುದು ಅಲ್ಲ, ನಾವು ಯೇಸುವಿನ ಬಳಿಗೆ ಬರಬೇಕು. ಮಾತ್ರವಲ್ಲ, ಯಾಕೆ? ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಿಜವಾದ ವಿಶ್ರಾಂತಿ, ನಿಜವಾದ ಶಾಂತಿ ನಮಗೆ ಯೇಸುವಿನಲ್ಲಿ ಮಾತ್ರ ದೊರಕುತ್ತದೆ. ನೋಡಿ, ಬೇರೆ ಎಲ್ಲೂ ಸಿಗುವುದಿಲ್ಲ. ಲೋಕವೆಲ್ಲ ಸುತ್ತಿ ಬಂದರೂ ಆ ಶಾಂತಿ ನಮಗೆ ಸಿಗುವುದಿಲ್ಲ. ನಾನು ವಿನಯಶೀಲನು. ನೋಡಿ, ಯೇಸು ಹೇಳ್ತಾರೆ, ನಾನು ವಿನಯಶೀಲನು, ನನ್ನ ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ. ನೋಡಿ ಆತ್ಮೀಯ ಸಹೋದರ ಸಹೋದರಿಯರೇ, ವಿನಯಶೀಲತೆ ನಮಗೂ ಇರಬೇಕಾದ ಒಂದು ಶ್ರೇಷ್ಠ ಗುಣ. ಯಾರು ದೀನರಾಗ್ತಾರೆ, ಯಾರು ವಿನಯಶೀಲರಾಗ್ತಾರೆ, ಯಾರು ಒಳ್ಳೆಯ ಜೀವನ ಜೀವಿಸ್ತಾರೆ, ಪ್ರಾಮಾಣಿಕರಾಗ್ತಾರೆ, ಅವರು ಆಶೀರ್ವಾದ ಹೊಂದುತ್ತಾರೆ. ಅದರಿಂದ ನಾವು ಇವತ್ತು ಯೇಸುವಿನಿಂದ ಕಲಿಯಬೇಕು, ಯೇಸುವಿನಲ್ಲಿ ನಾವು ಬೆಳೆಯಬೇಕು. ನನ್ನಿಂದ ಕಲಿತುಕೊಳ್ಳಿ. ನಾವೆಲ್ಲಿಂದ ಕಲಿತುಕೊಳ್ತೀವಿ? ಗೂಗಲಿಂದ ಕಲಿತುಕೊಳ್ತೀವಿ, ಲೋಕದಿಂದ ಕಲಿತುಕೊಳ್ತೀವಿ, ಪುಸ್ತಕದಿಂದ ಕಲಿತುಕೊಳ್ತೀವಿ. ಇವತ್ತು ಯೇಸು ಹೇಳ್ತಾರೆ, ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ನನ್ನ ನೊಗ ಹಗುರ. ಏಕೆಂದ್ರೆ ಯೇಸುವಿನ ಬಳಿ ಬಂದಾಗ ನಮ್ಮ ನೊಗದ ಭಾರ ಅವರು ತಗೊಳ್ತಾರೆ. ಆದ್ದರಿಂದ ಯೇಸುವಿನೊಟ್ಟಿಗೆ ನಾವು ಸಾಗುವಾಗ, ಯೇಸುವಿನಿಂದ ನಡೆಯುವಾಗ ನಮಗೆ ಆಶೀರ್ವಾದ, ನಾವು ಜಯ ಹೊಂದುತ್ತೇವೆ. ಮಾತ್ರವಲ್ಲ, ಆ ನಿಜವಾದ ಶಾಂತಿ, ಸಮಾಧಾನ, ವಿಶ್ರಾಂತಿ, ಆನಂದ, ಆರೋಗ್ಯ, ಆಯಸ್ಸು, ಅಭಿಷೇಕ, ಆದಾಯ ಎಲ್ಲವೂ ನಮ್ಮದಾಗುವುದು. ಇಂದಿನ ಈ ಶುಭ ಸಂದೇಶದ ಮುಂಚಿನ ಭಾಗಕ್ಕೆ ನಾವು ಹೋದ್ರೆ, ಮೊದಲ ಅರ್ಧದಲ್ಲಿ ಯೇಸು ಈ ರೀತಿ ಪ್ರಾರ್ಥನೆ ಮಾಡ್ತಾರೆ. ಅವರು ದುಡಿದು ಭಾರ ಹೊತ್ತು ಈ ಕರೆ ಕೊಡುವ ಮುಂಚೆ ಈ ರೀತಿ ಯೇಸು ಪ್ರಾರ್ಥಿಸ್ತಾರೆ. ಆ ಕಾಲದಲ್ಲಿ ಯೇಸು, ಪಿತನೇ, ಭೂಸ್ವರ್ಗದ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆ ಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಯಾರಿಗೆ? ಜ್ಞಾನಿಗಳಿಗೂ ಮೇಧಾವಿಗಳಿಗೂ ವಿಷಯವನ್ನು ಮರೆ ಮಾಡಿ ಮಕ್ಕಳಂತವರಿಗೆ ಶ್ರುತಪಡಿಸಿದ್ದೀರಿ. ಅಂದರೆ ಅವರಿಗೆ ನೀವು ಪ್ರಕಟಪಡಿಸಿದ್ದೀರಿ. ನೋಡಿ, ಇವತ್ತು ಜ್ಞಾನಿ ವಿಜ್ಞಾನಿಗಳನ್ನು ದೇವರು ಹಾರಿಸಿಲ್ಲ,
ಬದಲಾಗಿ ಅವರು ಆರಿಸಿಕೊಂಡಿದ್ದು ಮಕ್ಕಳಂತವರಿಗೆ. ಅಂದರೆ ಯಾರಿಗೆ? ಈ ಲೋಕದಲ್ಲಿ ನಾವು ಆರಿಸಲ್ಪಟ್ಟವರು. ನಾವೇನು ದೊಡ್ಡ ವಿಜ್ಞಾನಿಗಳು ಅಲ್ಲ. ನಮ್ಮನ್ನು ದೇವರು ತನ್ನ ಸ್ನಾನ ದೀಕ್ಷೆಯಲ್ಲಿ ಅವರ ಮಕ್ಕಳನ್ನಾಗಿಸಿದ್ದಾರೆ. ಯೇಸುವಿನಲ್ಲಿ ಹೊಸ ಜೀವವನ್ನು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಇವತ್ತು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸತಕ್ಕದ್ದು. ಮಕ್ಕಳಂತವರಿಗೆ ಶ್ರುತಪಡಿಸಿದ್ದೀರಿ. ಇಲ್ಲಿ ಅವರು ಹೇಳ್ತಾರೆ ಈ ಶಿಷ್ಯರು, ಯಾಕೆಂದ್ರೆ ಅಲ್ಲಿ ಧರ್ಮಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು ಅನೇಕರು ಇದ್ರು. ಅವರಿಗೆ ಅಲ್ಲ, ಬದಲಾಗಿ ಬೆಸ್ತರು, ಮಕ್ಕಳಂತೆ ಇರುವ ಬೆಸ್ತರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರು ಅರಿಯರು. ಪಿತನು ಯಾರು ಎಂಬುದನ್ನು ಪುತ್ರನು ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು. ಅಂದ್ರೆ ಪುತ್ರನು ಯಾರೋ ಪಿತನಿಗೆ ತಿಳಿದಿದೆ, ಪಿತನು ಯಾರೋ ಪುತ್ರನಿಗೆ ತಿಳಿದಿದೆ, ಮತ್ತು ಆ ಪುತ್ರನು ಯಾರಿಗೆ ಶ್ರುತಪಡಿಸಲು ಅಂದರೆ ಇಷ್ಟಪಡುತ್ತಾರೋ ಯೇಸು ದೇವರ ಕುರಿತು ನಮಗೆ ಪ್ರಕಟಿಸುತ್ತಾರೆ. ಆದ್ದರಿಂದ ಸತ್ಯದೇವರ ಬೆಳಕು, ಸತ್ಯದೇವರ ಪರಿಚಯ ನಮಗಾಗುತ್ತೆ. ಆವಾಗ ನಾವು ಅಂಧಕಾರದಲ್ಲಿ ಜೀವಿಸುವುದಿಲ್ಲ, ಬಂಧನದಲ್ಲಿ ನಾವು ಇರುವುದಿಲ್ಲ. ಯೇಸುವಿನಲ್ಲಿ ನಾವು ಬಾಳ್ತೇವೆ, ಯೇಸುವಿನಲ್ಲಿ ನಾವು ಜಯ ಹೊಂದುತ್ತೇವೆ. ಅಂತ ಒಂದು ಆಶೀರ್ವಾದ ಇಂದಿನ ಶುಭ ಸಂದೇಶದಲ್ಲಿ ನಮಗೆ ಲಭ್ಯವಾಗುತ್ತದೆ. ಇಂದಿನ 2ನೇ ವಾಚನದ ಮೇಲೆ ನಾವು ಧ್ಯಾನ ಕೊಡುವುದಾದರೆ, ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ನುಡಿಯುತ್ತಾರೆ: ಸಹೋದರರೇ, ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮವು ನೆಲೆಸಿದ್ದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರ ಆತ್ಮ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ. ಅಂದ್ರೆ ಈ ಲೋಕದಲ್ಲಿ ನಾವಿದ್ದೀವಿ, ಲೋಕದಲ್ಲಿ ನಮಗೆ ಈ ಶೋಧನೆಗಳಿವೆ. ಇವುಗಳನ್ನು ಜಯಿಸಬೇಕಾದ್ರೆ ನಾವು ಹೇಗೆ ಜೀವಿಸಬೇಕು? ಪವಿತ್ರ ಆತ್ಮರ ಚಿತ್ತಾನುಸಾರ ನಾವು ಜೀವಿಸಬೇಕು. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂತವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ನೋಡಿ, ಕ್ರಿಸ್ತ ಯೇಸುವಿನ ಆತ್ಮ ಯಾರಲ್ಲಿ ಇಲ್ಲವೋ ಅವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ, ಆ ಪವಿತ್ರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನು ಇರುವರು. ಹೌದು, ಇವತ್ತು ನಮ್ಮ ದೇಹ ನಶ್ವರ, ಆದರೆ ಪ್ರಭು ಯೇಸುವಿನ ಮೂಲಕ ನಮ್ಮ ದೇಹಕ್ಕೆ ಹೊಸ ಜೀವ, ಹೊಸ ಚೈತನ್ಯ ಬರುತ್ತೆ. ಯಾವುದೇ ಮಾರಣಾಂತಿಕ ಕಾಯಿಲೆಗಳು ನಮ್ಮನ್ನು ಸ್ಪರ್ಶಿಸಲಾರವು, ಅವು ನಮ್ಮನ್ನು ಏನು ಮಾಡಲಾರವು. ಆದ್ದರಿಂದ ಸಹೋದರರೇ, ನಾವು ಶರೀರ ಸ್ವಭಾವದ ಹಂಗಿನಲ್ಲಿಲ್ಲ. ನಾವು ಈ ಶರೀರಕ್ಕಾಗಿ ಬಾಳ್ತಾ ಇಲ್ಲ, ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಹಂಗಿನಲ್ಲೂ ಇಲ್ಲ. ನಾವು ಆಶಾಪಾಶಗಳಲ್ಲಿ ಬಾಳುವ ಜನರಲ್ಲ. ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿಯೂ ಸಾಯುವಿರಿ. ಆದ್ದರಿಂದ ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಾವಲ್ಲ, ಆತ್ಮದ ಆ ದೇವರು ಕೊಟ್ಟ ಆತ್ಮಕ್ಕೆ ಅನುಗುಣವಾಗಿ ನಾವು ಬಾಳಬೇಕು. ಪವಿತ್ರ ಆತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ಜೀವಿಸುವಿರಿ. ಇವತ್ತು ನಾವು ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿದ್ದೀವಿ. ಹೇಗೆ? ದೈಹಿಕ ದುರಭ್ಯಾಸಗಳಿಂದ. ಈ ದುರಭ್ಯಾಸಗಳನ್ನು ತಿರಸ್ಕರಿಸಿ ಯೇಸುವಿನ ಹತ್ರ ನಾವು ಬರಬೇಕು. ನಾವು ನಮ್ಮನ್ನೇ ದೀನ ತಗ್ಗಿಸಿಕೊಳ್ಬೇಕು. ತಗ್ಗಿಸಿಕೊಂಡಾಗ ದೇವರು ನಮ್ಮನ್ನು ಉನ್ನತಿಗೇರಿಸುತ್ತಾರೆ. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಯೇಸುವಿನ ಕರೆ, ನಾವು ಜ್ಞಾನಿಗಳು ಅಲ್ಲ, ಮೇಧಾವಿಗಳು ಅಲ್ಲ, ಆದರೂ ನಮ್ಮನ್ನು ಕರೆದಿದ್ದಾರೆ, ಅದಕ್ಕಾಗಿ ನಾವು ವಂದಿಸೋಣ. ಆತನ ಕರೆಯನ್ನು ಸ್ವೀಕರಿಸೋಣ. ಭಯದ ವಾತಾವರಣದಲ್ಲಿ ನೆರಳಿನಲ್ಲಿ ಜೀವಿಸುವ ನಾವು ಇವತ್ತು ಯೇಸು ಹೇಳಿದ್ದಾರೆ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ನೀಡುತ್ತೇನೆ. ಯೇಸುವಿನ ವಿಶ್ರಾಂತಿ ನಮಗೆ ಲಭ್ಯವಾಗಲಿ. ನಿಜ ಸಮಾಧಾನ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಂಬಂಧಗಳ ಮಧ್ಯೆ, ಸಂಬಂಧಿಕರ ಮಧ್ಯೆ, ನಮ್ಮ ಧರ್ಮ ಕೇಂದ್ರದಲ್ಲಿ, ವಿಶ್ವದಲ್ಲಿ ಯೇಸುವಿನ ಶಾಂತಿ ಇಳಿದು ಬರಲಿ, ಸೌಖ್ಯ ಇಳಿದು ಬರಲಿ. ಹೀಗೆ ಮಹಾ ವ್ಯಾಧಿಯಿಂದ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ವಿಶೇಷವಾಗಿ ರಕ್ಷಿಸಲೆಂದು ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಇಂದು ವಿಶೇಷವಾಗಿ ನನ್ನ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಈ 3 ವಾಕ್ಯಗಳು, ವಚನಗಳು ನಮಗೆ ನೀವು ಕೊಟ್ಟ ಶ್ರೇಷ್ಠ ವರದಾನಗಳು.
ನನ್ನ ವಾಕ್ಯ ಅದರ ಇಷ್ಟಾರ್ಥವನ್ನು ನೆರವೇರಿಸದೆ ಸುಮ್ಮನೆ ಅದು ಬಂದೆಡೆಗೆ ಹಿಂತಿರುಗಿ ಹೋಗುವುದಿಲ್ಲ ಅಂತೇಳಿ ನೀವು ಹೇಳಿದ್ದೀರಿ. ಇದೋ ದುಡಿದು ಬಂದಿದ್ದೇವೆ ಸ್ವಾಮಿ, ಸೋತು ಬಂದಿದ್ದೀವಿ ಸ್ವಾಮಿ, ನೊಂದು ಬಂದಿದ್ದೀವಿ ಸ್ವಾಮಿ. ಎಷ್ಟೋ ಮಂದಿ ಭಯದ ವಾತಾವರಣದಲ್ಲಿ ಜೀವಿಸ್ತಾ ಇದ್ದಾರೆ ಸ್ವಾಮಿ. ಈ ವಾಕ್ಯಗಳು ಅವರಿಗೆ ಸ್ಪರ್ಶವಾಗಲಿ, ಅವರ ಜೀವನದಲ್ಲಿ ಹರ್ಷ ತರಲಿ, ದೇವರ ಆತ್ಮನಿಂದ ಅವರು ತುಂಬಲ್ಪಡಲಿ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ರೋಗಗಳು, ಎಲ್ಲ ಸಂಶಯಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸು ನಾಮದಲ್ಲಿ COVID-19 ಪಾಸಿಟಿವ್ ಆಗಿರುವವರೆಲ್ಲರೂ ನೆಗೆಟಿವ್ ಆಗಲಿ. ಎಲ್ಲರಿಗೆ ಈ ಭಯ ಬಿಟ್ಟು ಈ ವೈರಸ್ ಈ ಸಮಾಜದಿಂದ ನಿಷ್ಕ್ರಿಯವಾಗಲಿ. ವಿಶ್ವದಲ್ಲಿ 750 ಕೋಟಿ ಜನರನ್ನು ಆಶೀರ್ವದಿಸಿರಿ. ನಮ್ಮ ಎಲ್ಲ ಮಕ್ಕಳನ್ನು, ದೇಶ ವಿದೇಶಗಳಿರುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಟಚ್ ದೆಮ್ ಲಾರ್ಡ್. ಎರಡು ಕರಗಳನ್ನು ಮೇಲೆತ್ತಿ ಸ್ತುತಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಹಾಲಮರಗಿಬ್ರ ಶಾರಬಲಕರ ಶಂದರಿ ಹರಬರ ಅಲ್ಫಕೋರ ರಾಫ. ಯೇಸುವೇ ನಿಮಗೆ ಸ್ತೋತ್ರ, ವಂದನೆ ತಂದೆಯೇ ಸ್ತೋತ್ರ, ಆತ್ಮರೇ ಸ್ತೋತ್ರ. ಈ ವಾಕ್ಯದ ಶಕ್ತಿಯಿಂದ ಮಕ್ಕಳನ್ನು ಅಧಿಕರಿಸಿ ಆಶೀರ್ವದಿಸಿರಿ. ಅವರು ಸೇವಿಸುವ ಗಾಳಿ, ಆಹಾರ, ನೀರು, ನಿಲ್ಲುವ ಕೊಠಡಿ, ಮನೆ, ಹೋಗಿ ಬರುವ ವಾಹನ, ಅವರ ಊರು ಅಭಿಷೇಕವಾಗಲಿ. ಯೇಸು ನಾಮದ ವಾಕ್ಯದ ರಕ್ತದ ಬಲ ಅವರಿಗೆ ಸಿಗಲಿ, ಆ ಲಸಿಕೆಯಾಗಿ ಮಾರ್ಪಡಲಿ. ಯೇಸು ನಾಮದ ಎಲ್ಲಾ ಕೇಡುಗಳಿಂದ ನಿನ್ನ ಗೂಢಾರದ ಬಳಿ ಕೇಡು ಬರುವುದಿಲ್ಲ ಅಂತ ಹೇಳಿದ ಪ್ರಕಾರ 90ನೇ ಕೀರ್ತನೆ ಆಶೀರ್ವಾದ ಹಿಡಿದು ಬರಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ನಮ್ಮ ವಿಶ್ವಾಸ ಪ್ರಮಾಣವನ್ನು ಈಗ ನಾವು ಮಾಡೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೊನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭು ಜೀವದಾತರು ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು, ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ವಿಶ್ವಾಸಿಗಳ ಪ್ರಾರ್ಥನೆ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವು ನನ್ನ ಬಳಿಗೆ ಬನ್ನಿರಿ ಎಂದು ಯೇಸು ಇಂದು ಕರೆ ನೀಡಿದ್ದಾರೆ. ಯೇಸುವಿನಲ್ಲಿ ನಂಬಿಕೆ ಇಟ್ಟು ನಮ್ಮ ಎಲ್ಲ ಭಾರಗಳನ್ನು, ಕೋರಿಕೆಗಳನ್ನು ಸಮರ್ಪಿಸಿ ಈಗ ಪಿತದೇವರಲ್ಲಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ, ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ ಎಲ್ಲ ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ಧರ್ಮಾಧ್ಯಕ್ಷರುಗಳಿಗಾಗಿಯೂ, ಧರ್ಮ ಗುರುಗಳಿಗಾಗಿಯೂ, ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿಯೂ ಯೇಸುವಿನ ಸ್ವಾರ್ಥೆಯನ್ನು ಧೈರ್ಯದಿಂದ ಮುಂದೆ ಕೊಂಡೋಗಲು ಬೇಕಾದ ಶಕ್ತಿ, ಆತ್ಮ ಬಲವನ್ನು ಕರುಣಿಸಬೇಕೆಂದು ಪ್ರಾರ್ಥಿಸೋಣ. ವಿಶ್ವದಲ್ಲಿರುವ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. COVID-19 ಈ ಮಹಾಮಾರಿಯಿಂದ ಎಲ್ಲಾ ಕುಟುಂಬಗಳನ್ನು ದೇವರು ರಕ್ಷಿಸಿ ಇದಕ್ಕೆ ಶೀಘ್ರವೇ ಲಸಿಕೆಯನ್ನು ಕಂಡುಹಿಡಿದು ವಿಶ್ವವನ್ನು ಈ ಒಂದು ಮಹಾಮಾರಿಯಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸೋಣ.
ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯುವಕ ಯುವತಿಯರಿಗಾಗಿ ನಾವು ಪ್ರಾರ್ಥಿಸೋಣ. ತಮ್ಮ ಜೀವನದಲ್ಲಿ ನಿರಾಶೆಗೊಳಗಾಗದೆ, ಜುಗುಪ್ಸೆಗೊಳಗಾಗದೆ, ತಂದೆ ತಾಯಿಗೆ ವಿಧೇಯರಾಗಿ, ಗುರು ಹಿರಿಯರಿಗೆ ವಿಧೇಯರಾಗಿ, ತಮ್ಮ ಜೀವನದಲ್ಲಿ ಪ್ರಭು ಯೇಸುವನ್ನು ಪ್ರೀತಿಸಿ ವಿಶ್ವಾಸದಲ್ಲಿ ಬಾಳಿ ತಮ್ಮ ಗುರಿಯನ್ನು ಅವರು ಮುಟ್ಟುವ ಆ ಹಂತದಲ್ಲಿರುವಾಗ ಅವರಿಗೆ ಬೇಕಾದ ವಿಶೇಷ ವರದಾನವನ್ನು ಕರುಣಿಸಿರೆಂದು ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಲ್ಲ ವಿದ್ಯಾರ್ಥಿಗಳಿಗಾಗಿ, ಮಕ್ಕಳಿಗಾಗಿ ನಾವು ಪ್ರಾರ್ಥಿಸೋಣ. ದೈವ ಜ್ಞಾನದಲ್ಲಿ ಅವರು ಬೆಳೆದು ದೇವರ ಕರೆಗೆ ಹೋಗೊಟ್ಟು ಅವರಿಗೆ ಕೊಟ್ಟ ಆ ಸಂಸ್ಕಾರದಲ್ಲಿ ಜೀವಿಸುವ ವರವನ್ನು ಅವರಿಗೆ ಕರುಣಿಸಿರೆಂದು ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ದಿನಗಳಲ್ಲಿ ಕಷ್ಟದಲ್ಲಿರುವ ಕುಟುಂಬಗಳಿಗಾಗಿ, ನಿರಾಶೆಯಲ್ಲಿರುವ ಕುಟುಂಬಗಳಿಗಾಗಿ, ಕೋವಿಡ್-19 ಪಾಸಿಟಿವ್ ಆಗಿರುವವರಿಗಾಗಿ, ಕ್ವಾರಂಟೈನ್ ಅಲ್ಲಿರುವವರಿಗಾಗಿಯೂ ಹಾಗೂ ವಿಶೇಷವಾಗಿ ಎಲ್ಲ ರೈತರಿಗಾಗಿ ಉತ್ತಮ ಮಳೆ, ಉತ್ತಮ ಬೆಳೆ ಸಿಗಲಿ. ಎಲ್ಲ ರಾಜಕೀಯ ಮುಖಂಡರುಗಳಿಗಾಗಿಯೂ, ವಿಶೇಷವಾಗಿ ವೈದ್ಯರು, ನರ್ಸುಗಳಿಗಾಗಿಯೂ ನಾವು ಪ್ರಾರ್ಥಿಸುವ ಈ ಸಂದರ್ಭದಲ್ಲಿ ವಿಶ್ವದಲ್ಲಿ ಎಲ್ಲಾ ನಾಯಕರು ದೇವರ ಚಿತ್ತಕ್ಕೆ ವಿಧೇಯರಾಗಿ ಈ ಒಂದು ಕಷ್ಟದ ಕಾಲದಲ್ಲಿ ಈ ವಿಶ್ವವನ್ನು ಮುನ್ನಡೆಸಲು ಬೇಕಾದ ಕೃಪೆಯನ್ನು ಅವರಿಗೆ ದಯಪಾಲಿಸಿರೆಂದು ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಮೌನವಾಗಿ ಪ್ರಾರ್ಥಿಸೋಣ. ದಯಾಮಯ ತಂದೆ, ನೀವು ಪ್ರೀತಿ ಸ್ವರೂಪಿ ದೇವರು. ನಿಮ್ಮ ಏಕೈಕ ಪುತ್ರ ಯೇಸುವನ್ನು ನಮಗಾಗಿ ದಾರಿ ಎರೆದ ದೇವರು ನೀವು. ಯೇಸು ನಾಮದಲ್ಲಿ ನಾವು ಕೇಳಿಕೊಳ್ಳುವುದನ್ನೆಲ್ಲ ನಮಗೆ ದಯಪಾಲಿಸುವ ಆ ಪ್ರೀತಿ ಭರಿತ ಹೃದಯ ನಿಮ್ಮದು. ಇವತ್ತು ನಿಮ್ಮ ಮುಂದೆ ಇಟ್ಟಿರುವ ಈ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸಿರೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಗುರುವಿನ ಕರಗಳಲ್ಲಿ ರೊಟ್ಟಿಯಾಗಿ ಗುರುವಿನ ಕರಗಳಲ್ಲಿ ರಸವನ್ನು ನೀಡಿದೆನು. ಸ್ವೀಕರಿಸು, ನೀ ಹರಸು. ಸ್ವೀಕರಿಸು, ನೀ ಹರಸು ಎಂದು ಬೇಡುವೆನು. ದೇವ ಸ್ವೀಕರಿಸು, ನನ್ನನ್ನು ನೀ ಹರಸು. ನನ್ನನ್ನು ನೀ ಹರಸು. ಬಾಳಿನ ಹಾದಿಯಲ್ಲಿ ಸುಖವೇ ತುಂಬಿರಲು ನಿನಗೆ ಇರುವೆನು. ಮನವೆಂಬ ಮಂದಿರದೆ ನಗುವೆ ಚೆಲ್ಲಿರಲು ನಿನಗೆ ನೀಡುವೆನು. ದೇವ ಸ್ವೀಕರಿಸು, ನನ್ನನ್ನು ನೀ ಹರಸು. ನನ್ನನ್ನು ನೀ ಹರಸು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ನಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮನ್ನು ಪ್ರಾರ್ಥಿಸುವ ಧರ್ಮಸಭೆಯ ಕಾಣಿಕೆಗಳನ್ನು ದಯೆಯಿಂದ ವೀಕ್ಷಿಸಿ ಇವುಗಳನ್ನು ಸ್ವೀಕರಿಸುವ ವಿಶ್ವಾಸಿಗಳು ಮತ್ತಷ್ಟು ಅಧಿಕ ಪಾವನತೆಯನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮಲ್ಲಿಯೇ ಜೀವಿಸಿ ಚಲಿಸಿ ಬಾಳುವ ನಾವು ಈ ಶರೀರದಲ್ಲಿರುವಾಗಲೇ ನಿಮ್ಮ ವಾತ್ಸಲ್ಯದ ಅನುದಿನದ ಫಲಗಳನ್ನು ಅನುಭವಿಸುವುದು ಮಾತ್ರವಲ್ಲದೆ
ನಿತ್ಯ ಜೀವದ ಭರವಸೆಯನ್ನು ಈಗಾಗಲೇ ಪಡೆದಿದ್ದೀವಿ. ಯೇಸುವನ್ನು ಮೃತರ ಮಧ್ಯದಿಂದ ಎಬ್ಬಿಸಿದ ಪವಿತ್ರಾತ್ಮರ ಪ್ರಥಮ ಫಲಗಳನ್ನು ಪಡೆದಿರುವ ನಾವು ಪಾಸ್ಕ ರಹಸ್ಯದಲ್ಲಿ ನಿತ್ಯಕ್ಕೂ ಪಾಲುಗಾರರಾಗುವ ಭರವಸೆಯನ್ನು ಹೊಂದಿದ್ದೀವಿ. ಆದುದರಿಂದ ಸಕಲ ದೂತರೊಂದಿಗೂ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತೋಷ ಸಂಭ್ರಮದಿಂದ ಘೋಷಿಸುತ್ತೀವಿ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ ಹೋಸನ ಹೋಸನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ ಹೋಸನ ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನೆರವೇರಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿ ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ.
ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮಗೆ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರಾ ಸ್ಥಿತಿಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಡಿ ಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ರಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರವು ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು.
ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ. ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಕಾಪಾಡಲಿ. ದೀನ ಹೃದಯರು ಆದ ಯೇಸುವೇ, ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿ. ಶಾಂತ ಹೃದಯರು, ದೀನ ಹೃದಯರು ಆದ ಯೇಸುವೇ, ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿ. ಮಕ್ಕಳಂತೆ ಶುದ್ಧ ಮನಸ್ಸು ನಿಮಗೆ ಇಷ್ಟವೋ, ಅಂತವರಿಗೆ ನಿಮ್ಮ ಹೃದಯದಲ್ಲಿ ಸ್ಥಾನವು. ಮಕ್ಕಳಂತೆ ಶುದ್ಧ ಮನಸ್ಸು ನಿಮಗೆ ಇಷ್ಟವೋ, ಅಂತವರಿಗೆ ನಿಮ್ಮ ಹೃದಯದಲ್ಲಿ ಸ್ಥಾನವು. ಅಂತವರಿಗೆ ನಿಮ್ಮ ಹೃದಯದಲ್ಲಿ ಸ್ಥಾನವು. ಅಂತವರಿಗೆ ನಿಮ್ಮ ಹೃದಯದಲ್ಲಿ ಸ್ಥಾನವು. ಶಾಂತ ಹೃದಯರು, ದೀನ ಹೃದಯರು ಯೇಸು ಆಗಿದ್ದಾರೆ. ಆಧ್ಯಾತ್ಮಿಕವಾಗಿ ಯೇಸುವನ್ನು ನಾವು ಭುಜಿಸಿದ್ದೇವೆ. ನಮ್ಮೊಳಗಡೆ ಆಗಮಿಸಿದ ಯೇಸು ನಮ್ಮನ್ನು ಪ್ರೀತಿಸುತ್ತಾರೆ, ಸ್ಪರ್ಶಿಸುತ್ತಾರೆ, ನಮ್ಮನ್ನು ಗುಣಪಡಿಸುತ್ತಾರೆ. ಎಲ್ಲ ಭಯ ಭೀತಿಗಳಿಂದ, ರೋಗಗಳಿಂದ ನಮ್ಮನ್ನು ನಿವಾರಿಸಲಿ, ವಿಶೇಷವಾಗಿ ನಮ್ಮ ವಿಶ್ವಾಸವನ್ನು ಬಲಪಡಿಸಲಿ. ತನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನೂ ಅವನಲ್ಲಿ ನೆಲೆಸಿರುತ್ತೇನೆ ಎಂದ ಪ್ರಭುವೇ. ಇದೋ ಈ ದಿವ್ಯ ಪರಮ ಪ್ರಸಾದದ ಶಕ್ತಿಯಿಂದ ನಮ್ಮನ್ನು ಆಶೀರ್ವದಿಸಿ, ಎಲ್ಲಾ ಕೇಡುಗಳಿಂದ ನಮ್ಮನ್ನು ಕಾದು ರಕ್ಷಿಸು. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಹಾಲೆಲೂಯಾ, 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 ಹಾಲೆಲೂಯಾ. ನಾವು ಭುಜಿಸಿದ ಈ ಪರಮ ಪ್ರಸಾದದ ಆಶೀರ್ವಾದ, ಈ ದಿವ್ಯ ಬಲಿಪೂಜೆ ಆಶೀರ್ವಾದ ನಮ್ಮೆಲ್ಲರ ಕುಟುಂಬಗಳ ಮೇಲೆ ಇಳಿದು ಬಂದು ಎಲ್ಲಾ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ರೋಗ ರುಜಿನಗಳು ಯೇಸು ನಾಮದಲ್ಲಿ ನಿಷ್ಕ್ರಿಯವಾಗಲೆಂದು ಪ್ರಾರ್ಥಿಸುತ್ತೇನೆ. ಪ್ರಾರ್ಥಿಸೋಣ. ಪ್ರಭು, ಈ ಕೊಡುಗೆಗಳನ್ನು ಭುಜಿಸಿದ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ರಹಸ್ಯದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಇವುಗಳ ರಕ್ಷಣಾ ಫಲವು ನಮ್ಮಲ್ಲಿ ವರ್ಧಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ಸಕಲ ಆಪತ್ತುಗಳನ್ನು ನಿಮ್ಮಿಂದ ದೂರವಿರಿಸಿ, ಕರುಣೆಯಿಂದ ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮ್ಮ ಮೇಲೆ ಸುರಿಸಲಿ. ಆಮೆನ್. ದೇವರು ತಮ್ಮ ವಾಕ್ಯಗಳಿಗೆ ನಿಮ್ಮ ಹೃದಯಗಳು ಏಕಾಗ್ರತೆಯಿಂದ ಕಿವಿಗೊಡುವಂತೆ ಮಾಡಿ ನಿತ್ಯ ಆನಂದದಿಂದ ಅವುಗಳನ್ನು ತುಂಬಲಿ. ದೇವರು ನೀವು ಒಳಿತನ್ನು ಯೋಗ್ಯವಾದುದನ್ನು ಸದಾ ಅರಿತು ದೇವರ ಆಜ್ಞೆಗಳ ಪಥದಲ್ಲಿ ಸಾಗಲು ಸದಾ ಹಾತೊರೆಯುತ್ತ ಸ್ವರ್ಗೀಯ ಸದಸ್ಯರೊಡನೆ ಸಹಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ.